ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸೌಹಾರ್ದ ಸಹಕಾರಿ ಸಂಘ ಅತಿ ಶೀಘ್ರದಲ್ಲೇ ಆರಂಭಗೊಳ್ಳಲಿದ್ದು, ಪ್ರಸ್ತುತ ಸದಸ್ಯರಿಂದ ಪಾಲು ಬಂಡವಾಳವನ್ನು ಸಂಗ್ರಹಿಸಲಾಗುತ್ತಿದೆ. ಎಲ್ಲ ವಲಯಗಳಲ್ಲೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಪಾಲು ಬಂಡವಾಳ ನೀಡುವ ಮೂಲಕ ಸಹಕಾರವನ್ನು ನೀಡುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸೌಹಾರ್ದ ಸಹಕಾರಿ ಸಂಘದ ಮುಖ್ಯ ಪ್ರವರ್ತಕ ಜನಾರ್ದನ್ ಸುವರ್ಣ ಹೇಳಿದರು. ಅವರು ಬಿಸಿ ರೋಡ್ನ ಆಟೋಲ್ಯಾನ್ಸ್ ಗ್ಯಾರೇಜಿನ ಸಭಾಂಗಣದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಬಂಟ್ವಾಳ ವಲಯದ ಮಾಸಿಕ ಸಭೆಯಲ್ಲಿ ನೂತನವಾಗಿ ಆರಂಭಗೊಳ್ಳಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸೌಹಾರ್ದ ಸಹಕಾರಿ ಸಂಘದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಉತ್ತಮ ಉದ್ದೇಶವನ್ನಿಟ್ಟುಕೊಂಡು ಗ್ಯಾರೇಜ್ ಮಾಲಕರ ಸಂಘ ಸೌಹಾರ್ದ ಸಹಕಾರಿ ಸಂಘವನ್ನು ಸ್ಥಾಪಿಸಲು ತೀರ್ಮಾನಿಸಿದೆ. ಹಲವು ವರ್ಷದ ಈ ಪ್ರಯತ್ನ ಈಗ ಕಾರ್ಯಗತಗೊಳ್ಳುತ್ತಿದೆ. ಗ್ಯಾರೇಜ್ ಮಾಲಕರು ಮಾತ್ರವಲ್ಲದೆ ಗ್ಯಾರೇಜ್ ನೌಕರರು ಸಾರ್ವಜನಿಕವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುವ ಬಗ್ಗೆ ಚಿಂತನೆ ಇದೆ. ಮುಂದಿನ ಜುಲೈ 15ನೇ ತಾರೀಕಿನ ಒಳಗಾಗಿ ಸಹಕಾರಿ ಸಂಘವನ್ನು ನೋಂದಾಯಿಸುವ ಪ್ರಕ್ರಿಯೆ ನಡೆಸುವುದಾಗಿ ಹೇಳಿದರು. दक्षिण कन्नड़ जिला ग्यारेज मालकर सौहार्द सहकार संघ नियमित मंदिर कोऑपरेटिव संघ नम ऐनाती बेगुड़े मंगूड़ बंधुल इत शेर बंडवाड़ संग्रह माड्रे डिस्ट्रिक्ट रिजिस्टर नಮಗೆ अनुमति दिक्कते अवे प्रकार नम निमित्त दिन ಈ ಕಾರ್ಯಕ್ರಮ ಈ ವಿಶೇಷ ಸಭೆ सुमार मोदी मीते शायर मुंप कलेक्ट दिन मूडबिद्रे 152 शायर कलेक्ट अंचने केंद्र संघ प्रारंभ अंतोड़ी 212 शायर संग्रह ನನ್ನ ಅನೇಕ ಬಂಟ್ವಾಳ ವಲಯ ಸಂಘದ ಅಧ್ಯಕ್ಷ ಜಗದೀಶ್ ರೈ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲಾ ಸಂಘದ ವತಿಯಿಂದ ಆರಂಭವಾಗುವ ಸೌಹಾರ್ದ ಸಹಕಾರಿ ಸಂಘಕ್ಕೆ ಹೆಚ್ಚಿನ ಮೊತ್ತದ ನಿರಕು ಠೇವಣಿ ಇಡುವುದರೊಂದಿಗೆ ಹೆಚ್ಚಿನ ಶೇರ್ಗಳನ್ನು ಖರೀದಿಸುವುದಾಗಿ ಹೇಳಿದರು. ಗ್ಯಾರೇಜ್ ಸಂಘದ ಮೆಂಬರ್ನ ಯುವಕರು 500 ನಿತ್ಯಗತನ ಮಾರ್ಗದಲ್ಲಿ ಮಾತೆರೆಗಳ ಎನಿಮುಟ್ಟಲ ಒಂದೊಂದು ಅಂಚನೆ दक्षिण कन्नड़ जिला सहकारी संघ नियमित नैनु ಎಂಕಲ್ನ ಪ್ರಮೋಟರ್ ಅಲ್ವಾ ಜಿಲ್ಲಾ ಸಂಘದ ಬಗ್ಗೆ ಬರಲೇಕನೆ ಅತಿ ಹೆಚ್ಚು ಶೇರ್ ಜತನ ಅಂಚನೆ ಡಿಪೋಸಿಟ್ ಅತಿ ಹೆಚ್ಚು ದೀಪಾನ್ ಮಾಡ್ಕೊಂಡಿ ಪಾತೆರನ್ನು ಕೊಡಂತರಲೆ నేను ಮಾತ್ರ ನಮ್ಮ ಬಂಟ್ವಾಳ ಮಾತೆರ್ಲ ಸಹಾಯ ಮಾಡಿಕೊಡೋದಕ್ಕೆ ಏನೊಂದು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಜಿಲ್ಲಾ ಚೇರ್ಮನ್ ಪುಂಡಲಿಕ ಸುವರ್ಣ, ಜಿಲ್ಲಾಧ್ಯಕ್ಷ ದಿನೇಶ್ ಕುಮಾರ್ ಮಾತನಾಡಿದರು. ಇನ್ನು ಮಾತ್ರ ಭಾರಿ ವಿಶೇಷ ಮೂಲಕ ಮಾತಾ ವೃತ್ತಿ ಬಾಂಧವರ ಸೇವಾ ಮನೋಧರ್ ಮಾಡೋಡು ಬಿಗ್ಮಿ ಆವಡು ಅಂಚನೆ ಒಂಜಿ ಏರೆಗಳ ಪರಿಹಾರ ಕೊಡ್ಪಿನಾಂಡ ಸಂಘದ ಹತ್ತಂದೆ ಅಕ್ಲೆನ ವೈಯಕ್ತಿಕ ಕೂಡ ಕಾಸು ಮಾಡ್ದು ಆಯ್ನಾತಿ ಜಾಸ್ತಿ ಮೊತ್ತಡು ಪರಿಹಾರ ಕೊರೊಂದುಲ್ಲೇರು ಅಕ್ಲೆಗೆ ದೇವೇರಿ ನನ್ನಲ ಜಾಸ್ತಿ ಕೊರ್ಪಿನಂಚಿನ ಸೌಭಾಗ್ಯ ಹೊರಟು ಬಂದಿದೆ. ಈ ಕೊರ್ತುಡಿಯನ್ನು ದೇವೇಡ ಪ್ರಾರ್ಥನೆ ಮಂತದ್ದಿಲ್ಲ ಅಂಚನೆ ಇಂಚಗೊಂಜಿ ಪುತ್ತೂರು ವಲಯಗಳ ಬಂಟ್ವಾಳ ವಲಯಗಳ ಜಂಟಿ ಮೀಟಿಂಗ್ ಮಂತಿದ್ದೇರು 5 ಬಕ್ಕಾವು ಅರ್ಧೊಡೆ ಉಂಟುದುಂಡು. ಪ್ರತಿ ವಲಯದ ಕ್ಲೇಗ್ಲ ಬಂಟ್ವಾಳ ವಲಯದ ಒಂಜಿ ಫೋನ್ ಮುಖಾಂತರನ ಇಜಿಡ ಒಂಜಿ ಲೆಟ್ರಿ ಪಾರ್ದ ನಮ್ಮ ಹೊರ ಕಡಪ ಅವಡು ಹೊರ ಸುಳ್ಯ ಅವಡು ಅಂಚನೆ ಬೆಳ್ತಂಗಡಿ ಮೂಡಬಿದ್ರೆ ವಿಟ್ಲ और निकुल आटे पोपिने आकले नीडेले पुनी नमक मेन इकल सपोर्ट प्रति वलयगळैतले निकुल लेतदे कोंजि लेतदे मात्र बारी बारी बोलुड बुंडरिगे तोरन बंडी विवರಣೆ कोन बंडी इटवाद करेक्ट अंजने ನಮ್ಮ ಈ ಜನಾರ್ದನ ಸುವರ್ಣ ಎಡ್ಡೆ ಬಾರ್ದೋಗದ ಮಾಹಿತಿ ಕೊಡು ದಯಬಂಡ ಐತಾ ಎಡ್ಡೆ ಎಡ್ ತಿರುವಳಿಕೆ ಉಂಟು ದಯಬಂಡ ನಮಕೈತ ಅನುಭವಿಸಿಲ್ಲ ಅವೇನು ಕೊಡುದು ಇನಿ ಸಂಘ ಈತ ಕಾರ್ಯಕ್ರಮ ಇರಣ ಅಪ್ಪೆ ಮಂಗಳಮ್ಮನ ದಯಬಂಡ ಅನ್ನ ಅವನ ಆಶೀರ್ವಾದ ಇನಿ ಸೊಸೈಟಿ ಲಾಭ ದಯಬಂಡ ಬಾರಿ ಕೊಡುಡ ಅಂಜನೆ ಇಂಕಲ ಉತ್ಸವದ ಬಾರಿ ಖುಷಿಯಾಡು ಇಂಜನೆ ಪ್ರೋತ್ಸಾಹ ನಮ್ಮ ಗ್ಯಾರಂಟಿ ನಿಗಳು ಉಂಟಿರೋಡು
ಬಂಟ್ವಾಳ ವಲಯದ ಕಾರ್ಯದರ್ಶಿ ರಾಜೇಶ್ ಸಾಲ್ಯನ್, ಕೋಶಾಧಿಕಾರಿ ಜನಾರ್ದನ್ ಕುಲಾಲ್, ಸಂಘಟನಾ ಕಾರ್ಯದರ್ಶಿ ಗಣೇಶ್ ಸುವರ್ಣ ತುಂಬಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸಲಾಯಿತು. ಸಹಕಾರಿ ಸಂಘದ ಸದಸ್ಯರಿಗೆ ಪಾಲು ಬಂಡವಾಳ ಪತ್ರ ವಿತರಿಸಲಾಯಿತು. ಸಂಘದ ಗೌರವ ಸಲಹೆಗಾರ ಸುಧಾಕರ್ ಸಾಲ್ಯನ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂಘಟನಾ ಕಾರ್ಯದರ್ಶಿ ಸುಧೀರ್ ಬೈಪಾಸ್ ವಂದಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.